ರೈತರು ಬುಲೆಯಿನ ತರಕಾರಿಲೇನು ಖರೀದಿಸಾಲೆ ಪಂಡದು ಕೆಪಿಸಿಸಿ ಅಧ್ಯಕ್ಷರು ಶ್ರೀ ಡಿ.ಕೆ. ಶಿವಕುಮಾರ್ ತನ್ನ ಪಕ್ಷದ ಪ್ರಮುಖರಿಗೆ ಕಾರ್ಯಕರ್ತರಿಗೆ ಕೊರನ ಸೂಚನೆ. ಈ ಸೂಚನೆಯನ್ನು ಗೆನೊಡ್ದಿ ಒಂದು ಶಾಸಕರು ಶ್ರೀ ಯು.ಟಿ. ಖಾದರ್ ದೇರ್ಲ ಕಟ್ಟಡು ತರಕಾರಿ ಖರೀದಿ ಮಲ್ತದು ತರಕಾರಿ ಮಾರನ ಪೊಂಜವೆಡ ಕುಶಲೋಪಾರಿ ಪಾತ್ರಕತೆ ನಡಪಾಯಿರು. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ಶಾಸಕರು ಶ್ರೀ ಯು.ಟಿ. ಖಾದರ್ ತರಕಾರಿ ಖರೀದಿ ಮಲ್ಪನ ಮೂಲಕ ತಂಕಲ್ನ ಪಕ್ಷದ ವರಿಷ್ಠರನ್ನ ಸೂಚನೆ ಪಾಲನೆ ಮಲ್ತಿಲೆಕ್ಕಲ್ಲ ಅಂಡ್ ತನ್ನ ಕ್ಷೇತ್ರದ ತರಕಾರಿ ಹಣ್ಣು ಹಂಪಲು ಮಾರನಕಲ್ಲ ಕಷ್ಟ ಸುಖ ತೆರೆಯೊಳ್ಳೆಕ್ಕಲ್ಲ ಅಂಡ್ ಇಂದು ಯು.ಟಿ. ಖಾದರ್ನ ಸರಳತೆಗೆ ಸಾಕ್ಷಿ, ಜನಗಳೊಟ್ಟಿಗೆ ಅರೆನ ಬೆರಪಾಟಿಕೆದ ಗುಣಕ್ಕೆ ಸಾಕ್ಷಿ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ.